ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇದು ವಾರಿಜನಿಗೆ ಬೆಲ್ಲ ನೀರು ಮಾಡಿ ಕೊಡೋದೀಗ. ಫಸ್ಟಿಗೆ ಇದಕ್ಕಿನ್ನು ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಲಿಕ್ಕೆ ಉಂಟು. ಇದೀಗ ನಾನು ಎರಡನೇ ಸರ್ತಿ ಕೊಡ್ತಾ ಇರೋದು. ನಾನು ಫಸ್ಟಿಗೆ ಕರು ಹಾಕಿದ ಕೂಡಲೇ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಹಿಂಡಿಯ ಹುಡಿ ಹಾಕಿ ಕೊಟ್ಟಿದ್ದೆ, ಒಮ್ಮೆಗೆ ಅವರಿಗೆ ಎನರ್ಜಿ ಬಂದ ಹಾಗೆ ಆಗ್ತದಲ್ಲ ಅಂತ. ಸೊ ಇದು ಎರಡನೇ ಸರ್ತಿ ಈಗ ಕೊಡ್ತಾ ಇರೋದು ಹದ ಬಿಸಿನೀರಿಗೆ. ಇದು ಯಾಕೆ ಕೊಡೋದು ಅಂತ ಹೇಳಿದರೆ ಬೇಗ ಅವರು ಇದು ಹಾಕ್ತಾರೆ ಅಂತ, ಪ್ಲೆಸೆಂಟಾ ಹೊರಗೆ ಬೀಳ್ತದೆ ಇದನ್ನು ಕೊಟ್ಟ ಕೂಡಲೇ. ಉಪ್ಪು ಬೆಲ್ಲ ಒಂದು 1/4 kg ಅಷ್ಟು ಅಥವಾ ಅರ್ಧ kg ಅಷ್ಟು ಬೆಲ್ಲ ಹಾಕಬೇಕು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ವಿಡಿಯೋ. ಬಾ ಬಾ ಬಾ. ಹಾಗೆ ಕರು ಹಾಕಿದ ದಿವಸ ರಾತ್ರಿ ಅವಳದು ಪ್ಲೆಸೆಂಟ ಎಲ್ಲ ಹಾಕಿ ಆಗುವಾಗ ಒಂದು 12 ಗಂಟೆ ಎಲ್ಲ ಆಗಿತ್ತು. ಅದಾದ ನಂತರ ನಾನು ಕರುವಿನ ಮೈಯೆಲ್ಲ ಒರೆಸಿ ಮನೆಯೊಳಗೆ ಕರ್ಕೊಂಡು ಬಂದು ಮನೆಯೊಳಗೆ ನಾನು ಮಲಗಿಸಿದ್ದೆ. ಅದರ ನಂತರ ಮರುದಿವಸ ಬೆಳಿಗ್ಗೆ ಪುನಃ ಕರ್ಕೊಂಡು ಹೋದದ್ದು. ಇದು ಪಾತಾಳ ಬೇರು ಗಿಡದ ಎಲೆಯ ನೀರು. ಈಗಿನ ಹೆಲ್ದಿ ಡ್ರಿಂಕ್ ನಾನು ಕುಡ್ದಾಯಿತು. ಇನ್ನೂ ಏನು ಆ್ಯಕ್ಟಿವಿಟಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ ಪ್ರಕಾರ ನನಗೆ ಆಗ್ತದೆ ಇಲ್ವ ಅಂತ ನೋಡಬೇಕು. ಇವತ್ತು ನಮಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಒಟ್ಟಿಗೆ ಪಲಾವ್. ಇವತ್ತು ನಾನು ಪಲಾವ್ ಮಸಾಲ ಮನೆಯಲ್ಲಿಯೇ ಮಾಡ್ತಾಯಿದ್ದೇನೆ. ಇಷ್ಟು ಸಾಮಗ್ರಿಗಳನ್ನು ಬಳಸಿಕೊಂಡು ಪಲಾವ್ ಮಸಾಲ ನಾವು ಮಾಡಬೇಕಾಗ್ತದೆ. ಇದು ಮಾಡಿದ ಕ್ವಾಂಟಿಟಿ ಒಂದು 2 ಸರ್ತಿಗೆ ನಮಗೆ ಬೇಕಾಗ್ಬೋದು. ನಮಗೆ ಅಂದರೆ ಮಸಾಲೆ ತುಂಬ ಸ್ಟ್ರಾಂಗ್ ಬೇಕು ಅಂತಿದ್ರೆ ಇದು ಫುಲ್ಲು ಸಹ ಹಾಕಿಕೊಳ್ಬೋದು ಇದನ್ನು. ಹಾಗೆ ಇದಕ್ಕೆಲ್ಲ ಕ್ವಾಂಟಿಟಿಯನ್ನು ಒಂದು 4 ಪಾಲು ಮಾಡಿದರೆ ನಮಗೆ ಸ್ವಲ್ಪ ದಿವಸಕ್ಕೆ ಬರ್ತದೆ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಉಂಟಲ್ಲ, ನಾವು ಈ ಥರ ಜಜ್ಜಿ ಅದನ್ನು ಎರಡನ್ನೂ ಸರಿ ಮಿಶ್ರಣ ಮಾಡಿ ನಾವು ಫ್ರೈ ಮಾಡಿದರೆ ಅದರದ್ದೊಂದು ಟೇಸ್ಟೇ ಬೇರೆ ಅಂತ, ಅದರೊಂದು ಸ್ಮೆಲ್ಲೇ ಬೇರೆ ನಮಗೆ. ಹಾಗೆ ಅದೆಲ್ಲ ಆದ ನಂತರ ನಾನು ನೀರುಳ್ಳಿ ಎಲ್ಲ ಹಾಕಿ ಮತ್ತು ಅದಕ್ಕೆ ಬೇಕಾದಂತಹ ಮಸಾಲೆ ಹುಡಿಯನ್ನು ಸಹ ಹಾಕಿ ಪಲಾವ್ ಇವತ್ತು ಮಾಡ್ತಾಯಿದ್ದೇನೆ. ಪಲಾವು ಕೂರ್ಮಾ ಇದೆಲ್ಲ ಉಂಟಲ್ಲ, ಇದು ನಿಜವಾಗಿ ಹೆಲ್ದಿ ಫುಡ್ ಆಯಿತಾ. ಇದಕ್ಕೆ ನಮಗೆ ಎಷ್ಟು ಜಾಸ್ತಿ ವೆಜಿಟೇಬಲ್ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಜಾಸ್ತಿ ವೆಜಿಟೇಬಲ್ ಹಾಕ್ಬೋದು. ರೈಸ್ ಕಡಿಮೆ ಹಾಕಿ ಸಹ ಮಾಡ್ಬೋದು. ಮಕ್ಕಳಿಗೆ ಈ ರೀತಿಯಾಗಿ ನಾವು ಒಳ್ಳೆ ಫುಡ್ ಕೊಡ್ಬೋದು. ಪಲಾವ್ ಅಂದರೆ ಮಕ್ಕಳೆಲ್ಲರಿಗೆ ಸಹ ಇಷ್ಟವೇ ಅಲ್ಲ. ಸೊ ಸಿಂಪಲ್ ವೆಜಿಟೇಬಲ್ ಪಲಾವ್ ಇಷ್ಟು ಈಸಿಯಾಗಿ ವಿದಿನ್ 20 ಮಿನಿಟ್ಸ್ ನಮಗೆ ತಯಾರು ಮಾಡಲಿಕ್ಕೆ ಆಗ್ತದೆ. ತುಂಬ ಖುಷಿ ಆಗ್ತದೆ ವಿತ್ ಸಲಾಡ್ ನಮಗೆ ತಿನ್ನಲಿಕ್ಕೆ. ನಿಸರ್ಗನ ಫೇವ್ರೆಟ್ ಪಲಾವ್ ಇರ್ಬೋದು ಮತ್ತು ಫ್ರೈಡ್ ರೈಸ್, ಆ ಥರ ರೈಸ್ ಐಟಮಲ್ಲಿ ಈ ಥರ ವೆರೈಟಿ ಮಾಡಿ ತಿನ್ನೋದು ತುಂಬ ಇಷ್ಟ. ಮತ್ತು ಅವಳೇ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ. ಹಾಗೆ ನನ್ನ ಹಸು ಮತ್ತು ಕರುಗಳ ಅವರ ಒಂದು ಕೆಲಸ ನಿಮಗೆ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ, ಅಂದರೆ ಅದಕ್ಕೆ ತುಂಬ ಹೊತ್ತಾಗ್ತದೆ ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡುವಾಗ. ಮತ್ತು ಜಾಸ್ತಿ ನಾವು ಕರುವನ್ನಿಗೆ ತೋರಿಸಬಾರ್ದಲ್ಲ, ಅದು ಸಣ್ಣದಲ್ಲ. ಹಾಗಾಗಿ ಬೆಳಿಗ್ಗೆ ಅವರದ್ದು ಹಾಲು ಕರೆದು ಅದು ದಪ್ಪ ಹಾಲು ಬರ್ತದಲ್ಲ ಅದನ್ನು ನಾವು ಯೂಸ್ ಮಾಡಲಿಕ್ಕಿಲ್ಲ. ಮತ್ತು ಅದನ್ನು ಇದಕ್ಕೆ ಹಾಕೋದಲ್ಲ ನಾವು ತೆಂಗಿನ ಮರದ ಬುಡಕ್ಕೆ ಹಾಕಬೇಕು, ಇಲ್ಲ ಅಂತ ಹೇಳಿದರೆ ನೀರಿಗೆ ಬಿಡಬೇಕು, ಹೊಳೆ ಅಥವಾ ತೋಡಿಗೆ ಬಿಡಬೇಕು. ಹಾಗೆ ಇದು ನಾವು ನಂಜಿಗೆ ಕೊಡುವಂತಹ ಮದ್ದು. 3 ದಿವಸ ಇದನ್ನು ಕೊಡಬೇಕು. ಇದರಲ್ಲಿ ತುಂಬ ಉಂಟು ಅಂತ ಹೇಳಿದರೆ ಓಮದ ಕಾಳು, ಕಾಳಜೀರಿಗೆ, ಅರಶಿನ, ಒಳ್ಳೆಮೆಣಸು, ಬೆಲ್ಲ, ಉಪ್ಪು ಇಷ್ಟನ್ನು ಸಹ ಸ್ವಲ್ಪ ಗುದ್ದಿ ಅದನ್ನು ಅವರಿಗೆ ತಿನ್ನಲಿಕ್ಕೆ ಕೊಡೋದು. ಇದನ್ನು 3 ದಿವಸ ಕೊಡೋದು. ನಂತರ ನಾವು ಮೊದಲೆಲ್ಲ ಹೇಗೆ ಹೇಳಿದರೆ ಮಡ್ಡಿ ಅಂತ ಬೇಯಿಸ್ತಾ ಇದ್ರು. ಈಗ ಡಾಕ್ಟ್ರ್ ಹೇಳ್ತಾರೆ ಮಡ್ಡಿ ಎಲ್ಲ ಕೊಡಬಾರ್ದು, ಅದು ನಾರ್ಮಲ್ ಏನು ಆಹಾರ ತಿಂತದೆ ಅದನ್ನೇ ಕೊಡಿ. ಮತ್ತು ಕರು ಸ್ವಲ್ಪ ಬೆಳೆದ ಮೇಲೆ ಹಾಲು ಜಾಸ್ತಿ ಆಗಲಿಕ್ಕೆ ಏನಾದರೂ ಫುಡ್ ಕೊಡಬೇಕು. ಈಗಲೇ ಕೊಟ್ಟರೆ ಅದು ಹಾಲು ಕೂಡ ವೇಸ್ಟ್, ಮತ್ತು ಕರುವಿಗೆ ಸಹ ಅಷ್ಟೆಲ್ಲ ಹಾಲು ಹೋದರೆ ಒಳ್ಳೆಯದು ಕೂಡ ಅಲ್ಲ. ಇದಂದರೆ ಸಣ್ಣ ಜಾತಿಯ ಕರು ಅಲ್ಲ, ಬೇಗ ಅಜೀರ್ಣ ಆಗೋದು ಅಥವಾ ಹೊಟ್ಟೆ ಹುಳ ಆಗೋದು ಈ ಥರ ಆದರೆ ಕರುವಿಗೆ ಪ್ರಾಬ್ಲಮ್ ಆಗ್ಬೋದು. ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ನಿಲ್ಲಿಸಲಿಕ್ಕೆ ಕಷ್ಟ ಅಂತ ಹೇಳಿ ಹಾಗಾಗಿ ಈಗ ಇಷ್ಟರಲ್ಲೇ ಉಂಟು. ಮತ್ತು ನಾನು ಮಡ್ಡಿ ಅಕ್ಕಿ ಅಂತೂ ಈಗಂತೂ ಕೊಡಲಿಕ್ಕೆ ಹೋಗೋದಿಲ್ಲ ಹಸುಗಳಿಗೆ, ಯಾಕೆಂದರೆ ಬೇಯಿಸಿದ ಆಹಾರವೇ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈಗ ಇಷ್ಟರಲ್ಲೇ ಉಂಟು. ಮತ್ತು ಬೇಕು ಅಂತ ಇದ್ದರೆ ನಾವು ಸೀಗೆ ಸೊಪ್ಪಿನ ಕಷಾಯ ಮಾಡಿ ಒಂದು ಕೊಡ್ಬೋದು. ಹಾಗೆ ಮತ್ತು ಇವರನ್ನು ಮೇಯಲಿಕ್ಕೆ ಬಿಟ್ಟರೆ ಆಯಿತು. ಬೇಕಿದ್ದರೆ ಬೆಲ್ಲ ನಾವೊಂದು 1/4 kg ಅಷ್ಟು ತಿನ್ನಲಿಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಈ ಹಸುಗಳಿಗೆ ಯಾವುದೇ ರೀತಿಯಾದಂತಹ ಮದ್ದು ನಾವು ಕೊಡುವಂತಹ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ತಿ ಜ್ವರ ಬರ್ತದೆ, ಬಟ್ ಇವರಿಗೆ ಬರುವುದಿಲ್ಲ. ನನಗೆ 2 ಡೆಲಿವರಿಯಲ್ಲಿ ಕೂಡ ಇವಳದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಲಿಲ್ಲ. ಹಾಗೆ ಈ ಸರ್ತಿ ನನಗೆ ಹಾಲು ಕರೆಯುವಾಗ ಸಹ ತುಂಬ ಏನು ಅವಳು ತೊಂದರೆ ಮಾಡಲಿಲ್ಲ. ತುಳಿಯೋದು ಇರ್ಬೋದು, ಸ್ವಿಂಪುದೆಲ್ಲ ಎಂತ ಸಹ ಇಲ್ಲ. ಹಾಗೆ ಒಂದು ಲಕ್ ನಂದು. ಈಗ ವಾರಿಜಂದು ಬೆಳಿಗ್ಗೆ ಹಾಲು ಕರೆದೆಲ್ಲ ಆಗಿದೆ. ಫಸ್ಟ್ ಇದು ಹಾಲು ಕರಿಬೇಕಲ್ಲ, ಮತ್ತು ನಿನ್ನೆ ಎಲ್ಲ ಕರು ಸಹ ಎದ್ದು ಹಾಲೆಲ್ಲ ಕುಡೀತು. ಇನ್ನು ಸ್ನಾನ ಎಣ್ಣೆ ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡಿಸಬೇಕು. ಮತ್ತು ಎಂತ ಇಲ್ಲ ಕೆಲಸ. ಮತ್ತು ಕರುವನ್ನು ಒಳಗೆ ಕರ್ಕೊಂಡು ಬರಬೇಕು. ಸೊ ಇನ್ನೊಂದು ಕಾಫಿ ಕುಡಿದು ಮತ್ತೆ ಹೋಗೋದು ಹಸುವಿನ ಕೆಲಸಕ್ಕೆ.
ಅವಳಿಗೆ ಎಣ್ಣೆ ಹಾಕಿ ಮೈಗೆಲ್ಲ ಎಣ್ಣೆ ಎಲ್ಲ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಹದ ಬಿಸಿನೀರಲ್ಲಿ ಸ್ನಾನ ಮಾಡಿಸೋದು. ಬಿಸಿನೀರಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಶಿಣವನ್ನು ಸೇರಿಸಿದ್ದೇನೆ. ಮತ್ತು ನೋಡಿ ಕೈಯಲ್ಲಿ ಮೆಡಿಮಿಕ್ಸ್ ಸೋಪು ಉಂಟು. ಸೊ ಅವಳನ್ನು ಸ್ನಾನ ಮಾಡಿಸಿ ಆದಮೇಲೆ ಕರುವನ್ನು ಎಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಮನೆಯೊಳಗೆ ತಗೊಂಡು ಬರೋದು. ಮತ್ತು ನನಗೆ ನಿಜ ಹೇಳಬೇಕಂತ ಹೇಳಿದರೆ ಇವಳ ಒಂದು ಲಾಲನೆ ಪಾಲನೆಯಲ್ಲಿ ಈಗ ಕರು ಹಾಕುವಲ್ಲಿಂದ ಇಷ್ಟು ಹೊತ್ತಿನವರೆಗೆ ಸಹ ನಾನು ಇವಳೊಟ್ಟಿಗೆ ಇದ್ದೆ ಅಲ್ಲ. ರಾತ್ರಿ ಪ್ಲೆಸೆಂಟಾಗಿ ಕಾಯುವಾಗ ಆಗಿರ್ಬೋದು, ನನಗೆ ಅಂತಹ ಒಂದು ಆಯಾಸ ಆಗಲಿ ಒಂಥರ ಇದು ಯಾವುದೂ ಸಹ ಫೀಲ್ ಆಗಲಿಲ್ಲ ಅಂತ. ನನಗೆ ತುಂಬ ಖುಷಿ ಆಗ್ತಿತ್ತು ಇವರೊಟ್ಟಿಗೆ, ಇವರ ಒಂದು ಆ ಕರುವಿನ ಗ್ರೋತನ್ನು ನೋಡೋದು. ಅದು ಒಂದು ರೀತಿ ಯಾವುದೇ ರೀತಿಯಾದಂತಹ ಟೆನ್ಷನ್ಗೆ ನಾನು ಅಥವಾ ಪ್ರೆಷರ್ಗೆ ನಾನು ಒಳಗಾಗಲಿಲ್ಲ. ತುಂಬ ಖುಷಿಯಿಂದವೇ ಮಾಡಿದೆ. ಹಾಗೆ ಬೆಳಿಗ್ಗೆ ಏಳುವಾಗ ಸ್ವಲ್ಪ ಬೇಕಂತಲೇ ಸೋಂಬೇರಿತನ ಮಾಡೋದು ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಅಂದರೆ ಮಲಗುವಾಗ ನಾರ್ಮಲಿ ಆಗ್ತದೆ 12 ಗಂಟೆ. ಇವಳಿಗೋಸ್ಕರ ನಾನು ಕಾದದ್ದು ಅಂತ ಸ್ಪೆಷಲಾಗಿ ಹೇಳುವಂತಹ ಇದೇನು ಇಲ್ಲ. ಹಟ್ಟಿಯಲ್ಲಿ ಕೂತ್ಕೊಂಡಿದ್ದೆ ಅಂತ ಅಷ್ಟೇ. ಮತ್ತು ಅಲ್ಲಿ ನುಸಿ ಸಹ ಏನು ಇರುವುದಿಲ್ಲ. ಮತ್ತು ಎಷ್ಟು ಕ್ಲೀನ್ ಗೊತ್ತುಂಟ. ಒಮ್ಮೆ ಪ್ಲೆಸೆಂಟ್ ಆದಮೇಲೆ ಅವಳ ಮೈಯೆಲ್ಲ ಒಂದು ಎಷ್ಟು ಕ್ಲೀನ್ ಇತ್ತು ಗೊತ್ತುಂಟ. ಒಂದು ಚೂರು ಗಲೀಜು ಮಾಡಿಕೊಳ್ಳೋದಿಲ್ಲ. ಒಂದು ದೇವರಂಥ ಹಸುಗಳು ಅಂತ ಹೇಳಬೇಕಾಯ್ತಾ. ಮೈಯಲ್ಲಿ ಆಗಲಿ ಎಲ್ಲಿ ಸಹ ಒಂದು ಇದಾಗುವಂತಹ ಅಂದರೆ ನೊಣ ಎಲ್ಲ ಕೂತ್ಕೊಳ್ಳುವ ರೀತಿಯಲ್ಲಿ ಎಂಥ ಸಹ ಇಲ್ಲ ಅಂತ. ಹಾಗೆ ಮೈ ಕೂಡ ಹಾಗೆ ನನಗೆ ತೊಳಿಲಿಕ್ಕೆಲ್ಲ ತುಂಬ ಈಸಿ ಆಯಿತು. ಅವರ ಸ್ಕಿನ್ನು ತುಂಬ ಸಾಫ್ಟ್ ಅಲ್ಲ. ಹಾಗೆ ನಾವು ತೆಂಗಿನ ನಾರಿನಿಂದ ಒರೆಸೋದಕ್ಕಿಂತ ಸಹ ಬೈಹುಲ್ಲಿನಿಂದ ಒರೆಸಿದರೆ ಒಳ್ಳೆಯದು ಅಂತ. ಹಾಗೆ ಮತ್ತು ಮೆಡಿಮಿಕ್ಸ್ ಸೋಪೆಲ್ಲ ಹಾಕಿ ಬೈಹುಲ್ಲಿನಿಂದ ಸ್ವಲ್ಪ ತಿಕ್ಕಿ ತೊಳೆಯುವಾಗ ಇದಾಯಿತು. ನಾನು ಫಸ್ಟಿಗೆ ಎಣ್ಣೆ ಎಲ್ಲ ಹಾಕಿ ಆದ ನಂತರ ತಣ್ಣೀರಲ್ಲೇ ಇದು ಮಾಡಿದ್ದು, ಸ್ನಾನ ಮಾಡಿಸಿದ್ದು. ಆಮೇಲೆ ಬಿಸಿನೀರಿಗೆ ನಾನು ಅರಶಿನ ಮತ್ತು ಉಪ್ಪು ಹಾಕಿ ಅದನ್ನು ಸರಿ ಅವಳ ಸೊಂಟದ ಹತ್ರ ನಮಗೆಲ್ಲ ಮಾಡ್ತಾರಲ್ಲ ಬಾಣಂತಿಯರಿಗೆ ನೀರನ್ನು ಚೇಪುವುದು ಅಂತ, ಆ ಥರ ಮಾಡಿದೆ ಅಷ್ಟೇ. ಮತ್ತು ಪುನಃ ಒಮ್ಮೆ ತಣ್ಣೀರು ಹಾಕಿಬಿಟ್ಟೆ. ಅಂದರೆ ಡಾಕ್ಟ್ರು ಕೂಡ ಹೇಳ್ತಾರೆ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಎಂತ ಆಗೋದಿಲ್ಲ ಅಂತ. ಆ ರೀತಿಯಾದಂತಹ ಮಳೆ ಕೂಡ ಎಂತ ಇಲ್ಲಲ್ಲ. ಮತ್ತು ಇವರು ಎಂಥ ದೊಡ್ಡ ಮಳೆಗೆ ಸಹ ಮೇಯುವಂಥವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅಂದರೆ ಈ ಚಿಕ್ಕ ಪುಟ್ಟ ನಮ್ಮ ಈ ಹಸುಗಳ ಲಾಲನೆ ಪಾಲನೆಯಲ್ಲಿ ಉಂಟಲ್ಲ, ನಮಗೆ ಜರ್ಸಿ ಹಸುಗಳಿರ್ಬೋದು ಅಥವಾ ದೊಡ್ಡ ಸೈಜಿನ ಹಸುಗಳನ್ನು ನಾವು ಲಾಲನೆ ಪಾಲನೆ ಮಾಡುವಾಗ ಆಗುವಂತಹ ಒಂದು ಟಯರ್ಡ್ನೆಸ್, ಒಂದು ಟೆನ್ಷನ್, ಪ್ರೆಷರ್ ಅದರ 1% ಕೂಡ ಆಗೋದಿಲ್ಲ. ನಾನು ಕಂಪ್ಲೀಟಾಗಿ ಇವಳ ಈ ಡೆಲಿವರಿ ಜರ್ನಿಯನ್ನು ಎಂಜಾಯ್ ಮಾಡಿದ್ದೇನೆ ಆಯಿತಾ. ಸತ್ಯ ಹೇಳ್ತೇನೆ, ನನಗೆ ತುಂಬ ಒಂದು ಎಂಜಾಯ್ ಮಾಡಿದ್ದೇನೆ ನಾನು. ನೋಡಿ ಎಷ್ಟು ಚಂದ ನನ್ನ ಜೊತೆಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ. ಅದೆಲ್ಲ ನನ್ನ ಲಕ್ ಅಂತ ಹೇಳಬೇಕು. ಅಷ್ಟು ಚಂದ ಮಾಡಿ ನನಗೆ ಕೋಆಪ್ರೇಟ್ ಮಾಡೋದು. ಇವಳೊಟ್ಟಿಗೆ ಮತ್ತೊಬ್ಬಳು ನನ್ನೊಟ್ಟಿಗೆ ಇದ್ಲಾಯ್ತಾ, ವರದ ಅಂತ ಹೇಳಿ. ಅವಳು ಸಹ ಹಾಗೆ ಎಷ್ಟು ಸಾಧು ಸ್ವಭಾವದ ಒಂದು ಹಸು ಅಂತ ಹೇಳಿದರೆ, ಅವಳಿಗೆ ಸ್ವಲ್ಪ ಹಾಲು ಸಹ ಕಡಿಮೆ ಮತ್ತು ತಿನ್ನೋದು ಸಹ ಕಡಿಮೆ. ಮನೆಯದ್ದೇ ಏನಾದರೂ ಕೊಟ್ಟರೆ ಮುಗೀತು ಅವಳ ಜೀವನ ಅಲ್ಲಿಗೆ. ಆ ದಿವಸದ್ದು ಒಂದು ಹೊತ್ತು ಏನಾದರೂ ತಿಂದು ಮನೆ ಮುಂದೆ ಮಲಗಿಕೊಂಡಿರ್ತಾಳೆ. ಅವಳೆಲ್ಲ ದೊಡ್ಡ ಜನ, ಮಹಾರಾಣಿ ಹಾಗೆ ಮನೆಯ ಒಳಗೆ ಸೀದಾ ಪ್ರವೇಶ, ಯಾವುದೇ ಹೆದರಿಕೆ ಇಲ್ಲ. ಆದರೆ ಇವಳು ಸ್ವಲ್ಪ ಹೆದರು ಬುಕ್ಕಲು. ಮನೆಯ ಒಳಗೆ ಇವತ್ತಿನವರೆಗೆ ಅವಳು ಬಂದು ಕಾಲಿಟ್ಟೋದಿಲ್ಲ. ಅಷ್ಟು ಹೆದರು ಬುಕ್ಕಲು ಇವಳು ಆಯಿತಾ. ಇಷ್ಟು ದಿವಸದಲ್ಲಿ ಮನೆ ಒಳಗೆ ಬರಲಿಲ್ಲ. ಈಗ ಕರು ಮನೆ ಒಳಗಿತ್ತಲ್ಲ, ಆದರೆ ಸಹ ಅವಳು ಮನೆ ಒಳಗೆ ಬರುವ ಧೈರ್ಯ ಮಾಡಲಿಲ್ಲ. ಅಷ್ಟು ಸಹ ಹೆದರಿಕೆ ಅವಳು. ಆದರೆ ನನ್ನ ಜೊತೆಗೆ ಒಂದು ಅಷ್ಟು ಹೊಂದಿಕೊಂಡಿದ್ದಾಳೆ. ನನಗೆ ಅದು ಒಂದು ತುಂಬ ಖುಷಿಯಾಗೋದು. ಹಾಗೆ ಎಂತ ಹೇಳಿದರೆ, ನಾವು ಒಂದು ಕೆಲಸವನ್ನು ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಯಾರಾದರೂ ಹೆಲ್ಪ್ ಮಾಡಬೇಕು, ನಮ್ಮೊಟ್ಟಿಗೆ ಯಾರಾದರೂ ನಿಲ್ಲಬೇಕು ಅನ್ನುವಂತಹ ಫೀಲ್ ಬರೋದಿಲ್ಲ ಅಂತ. ಹಾಗೆ ನನಗೆ ಈಗ ಯಾರು ಇಲ್ಲದಿದ್ದರೆ ಸಹ ನಾನು ಯಾರನ್ನು ಸಹ ಕರೆಯದೆ ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ. ನನಗೆ ಅದೊಂಥರ ಖುಷಿ ಅವಳೊಟ್ಟಿಗೆ ಇದು ಮಾಡೋದು ಅಂತ ಹೇಳಿದರೆ. ಅವಳ ಆ ಫೀಲಿಂಗ್ಸ್, ಅವಳು ನನ್ನನ್ನು ಇಷ್ಟಪಡುವ ರೀತಿ ನೋಡಿ, ಅವರ ಒಂದು ಫೀಲಿಂಗ್ಸ್ ನೋಡಿ. ನಾನು ಈ ಕರುವನ್ನು ಎಂತ ಮಾಡ್ತೇನೆ ಅಂತ ಅವಳಿಗೆ ಹೆದರಿಕೆ. ಮತ್ತು ಕಟ್ಟಲಿಕ್ಕೆ ಸಹ ಹಾಗೆ ಅವಳು ಹೊರಗೆ ಬರಲೇ ಇಲ್ಲ. ನಾನು ಫಸ್ಟಿಗೆ ಕರುವನ್ನು ಹೊರಗೆ ತಂದಿಟ್ಟದು, ಅದರ ನಂತರ ಅವಳು ಹೊರಗೆ ಬಂದದ್ದು. ಅಷ್ಟು ಒಂದು ಇದು ಮಾಡ್ತಾರೆ, ಕರುವನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಕರುವನ್ನು ಆ ದಿವಸ ರಾತ್ರಿ ಫುಲ್ಲು ನಾನು ಕಟ್ಟಲೇ ಇಲ್ಲ, ಬಿಟ್ಟುಕೊಂಡೇ ಇದ್ದೆ. ಮತ್ತು ಅಂದರೆ ಫಸ್ಟಿಗೆ ನಾವು ಕಟ್ಟಲಿಕ್ಕೆಲ್ಲ ಇಲ್ಲಲ್ಲ, ಹಾಗೆ ನೋಡಿ. ಕರು ಸಹ ಹಾಗೆ ನೋಡಿ, ಎಷ್ಟು ನನ್ನ ಜೊತೆಗೆ ಒಂದು ಫ್ರೆಂಡ್ಲಿ ಉಂಟು, ಎಷ್ಟು ನನ್ನ ಮೇಲೆ ನಂಬಿಕೆ ಉಂಟು ನೋಡಿ. ಬೇರೆ ಕರು ಆಗಿದ್ದರೆ ಉಂಟಲ್ಲ, ಅಷ್ಟೇ ಎತ್ತರ ಹಾರಿ ದೂರ ಓಡಿ ಹೋಗ್ತದೆ ಗೊತ್ತುಂಟ. ಇದು ನೋಡಿ, ಅದಕ್ಕೆ ಸಹ ನಾನು ಬಿಸಿನೀರು, ಇದು ಖಾಲಿ ಪ್ಲೇನ್ ಬಿಸಿನೀರೇ ಮಾಡಿ ತಂದದ್ದು.
ಬಟ್ ಇಷ್ಟು ನನ್ನ ವರ್ಷದ ಜರ್ನಿಯಲ್ಲಿ ನನಗೆ ಒಂದೇ ಒಂದು ಹೆಣ್ಣು ಕರು ಸಹ ಸಿಗಲಿಲ್ಲಲ್ಲ ಅಂತ ಅನ್ನೋದೇ ಒಂದು ನನಗೆ ಬೇಸರ. ಆದರೆ ಈಗ ಮಾತ್ರ ತುಂಬ ಜನ ಈ ಮಲೆನಾಡು ಗಿಡ್ಡ ತಳಿಯ ಹೋರಿಕರುಗಳನ್ನು ಕೂಡ ಸಾಕಲಿಕ್ಕೆ ಇಷ್ಟಪಡುವವರಿದ್ದಾರೆ. ಯಾಕೆಂದರೆ ಇದು ಸೈಜ್ ಸಣ್ಣದಲ್ಲ ಮತ್ತು ತುಂಬ ಫ್ರೆಂಡ್ಲಿ ಆಯಿತಾ. ಹೋರಿಕರುಗಳು ತುಂಬ ಫ್ರೆಂಡ್ಲಿ. ಹಾಗೆ ಒಂದು ಹೋರಿಕರು 2 ಹೋರಿಕರುಗಳನ್ನು ಕೂಡ ನಾವು ಬುಲ್ಲಲ್ಲ ಆಕ್ಸ್ ಮಾಡಿ ಸಾಕ್ಬೋದು. ಅಂದರೆ ನಿಮಗೆ ಗೊತ್ತಾಯ್ತಾ, ಗದ್ದೆ ಉಳ್ಳಿಕ್ಕೆಲ್ಲ ಇದು ಮಾಡುವಾಗ ಅದಕ್ಕೇನೋ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಆ ಪ್ರೊಸೀಜರ್ ಮಾಡಿ ಅದನ್ನು ಸಾಕ್ತಾರೆ. ಆಗ ಅದು ತುಂಬ ಸಾಧುವಾಗಿರ್ತದೆ. ಹಾಗಾಗಿ ಕೆಲವರೆಲ್ಲ ಅಂದರೆ ನಮಗೆ ಸೆಗಣಿ ಮಾತ್ರ ಸಾಕು ಅಂತ ಇರುವವರು, ಗೊಬ್ಬರ ಸಾಕು ಅಂತ ಇರುವವರು ಆ ಥರ ಎಲ್ಲ ಮಾಡಿ ಸಾಕ್ತಾರೆ. ಹಾಗೆ ಈ ಕರುವಿನ ಹೊಕ್ಕುಳು ಕೂಡ ತುಂಬ ಉದ್ದ ಇರುವುದಿಲ್ಲ, ನೆಲಕ್ಕೆ ತಾಗಿಕೊಂಡೆಲ್ಲ ಇರುವುದಿಲ್ಲ. ಹಾಗೆ ಹೊಕ್ಕುಳಿನ ಆರೈಕೆ ಕೂಡ ಅಷ್ಟೊಂದು ದೊಡ್ಡ ಟೆನ್ಷನ್ನ ವಿಷಯ ಆಗಿಲ್ಲ. ಸೊ ಇವರನ್ನು ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ನಾನು ಕರುವನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಆದ ನಂತರ ಇನ್ನು ಮಧ್ಯಾಹ್ನಕ್ಕೆ ಒಮ್ಮೆ ಹಾಲು ಕುಡಿಸ್ಲಿಕ್ಕೆ ಕರ್ಕೊಂಡು ಬರಬೇಕು. ಅಷ್ಟು ಹೊತ್ತಿಗಳು ಇಲ್ಲಿಂದ ಅಡ್ಡ ಬರುವುದು ನೋಡಿ ನನಗೆ ಕರ್ಕೊಂಡು ಹೋಗಬೇಡ ಅಂತ. ಇನ್ನು ಇಲ್ಲೇ ಇರ್ತಾಳೆ ಅವಳು, ಎಲ್ಲಿಗೆ ಸಹ ಹೋಗೋದಿಲ್ಲ, ಬೊಬ್ಬೆ ಹಾಕಿಕೊಂಡು ಇರ್ತಾಳೆ. ಪಾಪ ಟೆನ್ಷನ್ ಆಗ್ತದಲ್ಲ ಎಷ್ಟಾದರೆ ಸಹ. ಹಾಗೆ ನನಗೆ ಎಂತಾಯ್ತು ಹೇಳಿದರೆ, ಕರು ಸಹ ಹಾಗೆ ಬೇಗ ಹಾಲು ಕುಡಲಿಕ್ಕೆ ಅಭ್ಯಾಸ ಮಾಡಿತು. ನನಗೆ ತುಂಬ ಸುಲಭ ಆಯಿತು ಹಾಲು ಕುಡಿಸ್ಲಿಕ್ಕೆ ಸಹ. ಇಲ್ಲ ಅಂತಂದರೆ ಲಾಸ್ಟ್ ಟೈಮ್ ಕರುವಿಗೆ ನಾವು ಹಾಲು ಹಿಂಡಿ ಬಾಟ್ಲಲ್ಲಿ ಹಾಕಿ ಕೊಟ್ಟಿದ್ದೆವು. ಅಂದರೆ ಅದಕ್ಕೆ ಸ್ವಲ್ಪ ನಿತ್ರಾಣ ಇತ್ತದು. ನಾನು ಮತ್ತು ಮಗಳು ಆ ಕೆಲಸ ಮಾಡಿದ್ದು. ಮಗಳು ಆ ಟೈಮಲ್ಲಿ ಸಹ ಇದ್ಲು. ಶಂಭು ಹುಟ್ಟಿದ ಟೈಮಲ್ಲಿ ಸ್ವಲ್ಪ ಕರುವಿಗೆ ಏಳಲಿಕ್ಕೆ ಆಗಲಿಲ್ಲ. ಮತ್ತು ಕೂಡಲೇ ಚೇತರಿಸಿಕೊಂಡಿದ್ದಾನೆ ಹಾಲು ಕುಡಿಸಿ ಆದಮೇಲೆ. ಅಂದರೆ ಅದು 2 ಅವರ್ಸ್ ಒಳಗೆ ನಾವು ಕರುವಿಗೆ ಹಾಲು ಕೊಟ್ಟಾಗಬೇಕು, ಇಲ್ಲಾಂದರೆ ಗಂಟಲು ಡ್ರೈ ಆಗ್ತದಲ್ಲ. ಹಾಗೆ ಇವನು ಹುಷಾರಿದ್ದಾನೆ. ನನ್ನ ಕೊಂಡಾಟದ ಮುದ್ದೆ ಒಂದು ಚಂದ ನೋಡಿ ಅಂತೆ. ಅದು ಎಂಥದ್ದು ನಮ್ಮ ವಾಸ್ತು ಪ್ರಾಬ್ಲಮ್ ಅಥವಾ ಹೋರಿ ಮತ್ತು ಇದು 2 ಸಹ ಸಣ್ಣ ಏಜ್ ಅಲ್ಲ, ಆ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ. ಅಂದರೆ ಗಂಡು ಕರುವೇ ಆಗಲಿಕ್ಕೆ ರೀಸನ್ ವೃದ್ಧಿನ ಜೋಗಳು ಅಂತ ಅವು ಬಲಿಗುಣ ನೆಕ್ಕೊಂತಾರೆ ಗುರ್ತದು ಮೆಟ್ಲೆಗಾನೆ ಶಾಂತ ಸ್ವಭಾವ ಇದ ನಿಜ ಕಥೆ ಉಂಟ ಬುರ್ಕಲಾಯ್ತದ ಬಲಿಗುಣ ಅದು ದೂರ ಅಮ್ಮನ ಫ್ರೆಂಡ್ ಆಲ್ರೆಡಿ ಎನ್ನ ಫ್ರೆಂಡ್ ಏನು ಗೌ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇದೆಲ್ಲ ನಿಮಗೆ ಈ ಪ್ರೊಸೀಜರ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಆಯಿತಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ನೀವು ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.